ಇನ್ನು ತಾವು ಯಾವುದೇ ಪಕ್ಷದಿಂದ ಸ್ಪರ್ಧಿಸಿದರೂ ಕೂಡ ಗೆಲ್ಲುತ್ತೀರಿ. ಇದಕ್ಕೆ ಕಾರಣ ವಿರೋಧ ಪಕ್ಷಕ್ಕಿಂತ ತಾವು ಹೇಗೆ ಭಿನ್ನವಾಗಿದ್ದೀರಿ? ನನ್ನಲ್ಲಿ ವಿಶೇಷವಾದ ಆಕರ್ಷಣೆ ಏನಿಲ್ಲ, ಹಣದ ಆಕರ್ಷಣೆ ಕೂಡ ಇಲ್ಲ ನನ್ನಲ್ಲಿ. ನಾನು ಭಾರಿ ಕಷ್ಟದಲ್ಲಿ ಜೀವನ ಮಾಡಿದ್ದೇನೆ, ಬಹಳಷ್ಟು ಶ್ರೀಮಂತಿಕೆಯಿಂದಲೂ ಜೀವನ ಮಾಡಿದ್ದೇನೆ. ನನ್ನ ತಂದೆಯವರು ಕೆ. ಸುಬ್ಬು ಪೂಜಾರಿ ಅಂತ ಪಟೇಲರಾಗಿದ್ದರು. ಅವರು 1,500 ಮುಡಿ ಅಕ್ಕಿಯ ಧನಿಕರು. ಆಗ ನಾನು ಅಗರ್ಭ ಶ್ರೀಮಂತನ ಮಗ, ಶ್ರೀಮಂತಿಕೆಯಲ್ಲಿ ಮೆರೆದಿದ್ದೇನೆ. ಆದರೆ 1967ರಲ್ಲಿ ನಮ್ಮ ತಂದೆಯವರು ತೀರ್ಕೊಳ್ಳುವ ಮುಂಚಿತವಾಗಿ ನನ್ನನ್ನು ಕರೆದು ಹೇಳಿದರು, ನೋಡು, ಭೂ ಮಸೂದೆ ಕಾನೂನು ಬರ್ತದೆ, ಕಾನೂನು ಬಂದರೆ ನೀನು ಯಾರಿಗೂ ದ್ರೋಹ ಮಾಡಬೇಡ. ಯಾರೆಲ್ಲ ಒಕ್ಕಲುಗಳಿದ್ದಾರೆ, ಯಾರೆಲ್ಲ ನಮ್ಮ ಜಮೀನನ್ನು ದುಡಿಮೆ ಮಾಡ್ತಾರೆ, ಅವರವರ ಹೆಸರಿಗೆ ಮಂಜೂರು ಮಾಡಿಕೊಡಬೇಕು ಅಂತ ಹೇಳುವಂಥ ಮಾತನ್ನು ಖಂಡಿತ ಮಾಡುತ್ತೇನೆ ಅಂತ ಹೇಳಿದ್ದೆ. ಅದೇ ಸಂದರ್ಭದಲ್ಲಿ ಅವರತ್ತೊಂದು ಈ ಲೆಕ್ಕ ಪುಸ್ತಕಗಳು, ಅವರು ಸಾಲ ಕೊಡ್ತಿದ್ರು ಅಕ್ಕಿ, ಅದೇ ರೀತಿ ಹಣ, ಒಂದು ಇಷ್ಟು ದಪ್ಪದೊಂದು 5 ಪುಸ್ತಕಗಳಿದ್ದವು. ಇದನ್ನು ನಾನು ಸತ್ತ ನಂತರ ಅದನ್ನು ಬೆಂಕಿಗೆ ಹಾಕಬೇಕು. ಯಾಕೆ ಹೇಳಿದರು ಅಂತ ಹೇಳಿದರೆ, ನಾನಿಲ್ಲಿ ಅದರ ಪುಸ್ತಕದ ಮುಖಾಂತರ ಒಂದು ಕೋರ್ಟಿಗೆ ಹೋಗಿ ಅವ್ರನ್ನ ವಸೂಲು ಮಾಡಲಿಕ್ಕೆ ಹೋಗ್ತೇನೆ ಅಂತ ಒಂದು ದೃಷ್ಟಿಯಲ್ಲಿ ಹೇಳಿದರು. ನಾನು ಸತ್ತ ನಂತರ, ನೀವು ಸತ್ತ ನಂತರ ನಾನು ಯಾಕೆ ಅದನ್ನು ಬೆಂಕಿಗೆ ಹಾಕೋದು, ನೀವು ಜೀವಂತ ಇರುವಾಗಲೇ ನಾನು ಬೆಂಕಿಗೆ ಹಾಕ್ತೇನೆ ಅಂತ ಬೆಚ್ಚಲು ಕೊಂಡೋಗಿ ನಾನು ಸುಟ್ಟುಬಿಟ್ಟೆ. ಅದು ವಿಶ್ವಾಸ ಬಂತವರಿಗೆ. ಇವಾಗ ನಾಳದು ಭೂ ಮಸೂದೆ ಕಾನೂನು ಜಾರಿಯಾದ ಕೂಡ ಅದನ್ನು ಅವರವರ ಹೆಸರಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಅದೇ ರೀತಿ 1974ರಲ್ಲಿ ಭೂ ಮಸೂದೆ ಕಾನೂನು ಜಾರಿಯಾಯಿತು. ಯಾರೆಲ್ಲ ಟೆಂಡೆನ್ಸಿ ಇದ್ದರೂ ಅವರವರ ಹೆಸರಿಗೆ ನಾನು ಅದನ್ನು ಮಾಡಲಿಕ್ಕೆ ನಾನು ಒಪ್ಪಿಗೆ ಕೊಟ್ಟೆ. ಆದರೆ ಒಪ್ಪಿಗೆ ಕೊಟ್ಟು ನಮಗೆಷ್ಟು ಉಳೀತು ಅಂತ ಹೇಳಿದರೆ, ತಂದೆಯವರು ಹೇಳ್ತಿದ್ರು, ನಿನಗೆ ದೇವರೇ ಕಾಯಬೇಕು, ದೇವರ ಮೇಲೆ ಭಯಭಕ್ತಿಯನ್ನು ಇಡು, ಬದುಕಿಸ್ತಾನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಮಗೆ 2 ಎಕರೆ ಬಯಲು ಮಚ್ಚಿನ ಗ್ರಾಮದಲ್ಲಿ, 5 ಎಕರೆ ಬೆಟ್ಟುಗದ್ದೆ ಕುವೆಟ್ಟು ಗ್ರಾಮದಲ್ಲಿ, ಇಷ್ಟು ಮಾತ್ರ ಉಳೀತು 1,500 ಮುಡಿ ಅಕ್ಕಿಯಲ್ಲಿ. ನಾವು 7 ಜನ ಮಕ್ಕಳು, ನಾನು ದೊಡ್ಡವ, ನಾವು 6 ಜನ ಗಂಡು ಮಕ್ಕಳು, ಒಬ್ಬಳು ಹುಡುಗಿ. ನಾವು 4 ಜನ ಆಗ ಕಾಲೇಜಿಗೆ ಹೋಗ್ತಾ ಇದ್ದೇವೆ. ನಾನು ಉಜಿರೆ SDM ಕಾಲೇಜಿನ ಸ್ಟೂಡೆಂಟ್. ನಾನು 1968ರಲ್ಲಿ ನನ್ನ ಅಣ್ಣ ಚಿದಾನಂದರು ಎಲೆಕ್ಷನ್ ನಿಂತ ಸಂದರ್ಭ ಅಂತ ಹೇಳಿದೆ. ಕೊನೆ ಸಂದರ್ಭ ನೋಡುವಾಗ ಪರಿಸ್ಥಿತಿ ಏನಾಯಿತು ಅಂತ ಹೇಳಿದರೆ, ಬಸ್ಸಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ತಾಯಿಯವರು ಬೆಳಗ್ಗೆ ಎದ್ದು ಮಧ್ಯಾಹ್ನಕ್ಕೆ ಅಕ್ಕಿ ಇಲ್ಲ ಅಂತ ಹೇಳ್ತಿದ್ರು. ನಾನು ಎಲ್ಲೆಲ್ಲಿಗೆ ಹೋಗಿ ಆ ದಿವಸ ಕಾಲೇಜಿಗೆ ಹೋಗಲಿಕ್ಕಿಲ್ಲ, ಎಲ್ಲೆಲ್ಲಿಗೆ ಹೋಗಿ ಅಕ್ಕಿ ಸಾಲ ಪಡ್ಕೊಂಡು ನಾವು ಊಟ ಮಾಡುವಂಥ ಸ್ಥಿತಿ. ಅತೀ ಬಡತನದಲ್ಲಿ ನಾನು ಬದುಕಿದ್ದೇನೆ. ನಾನು ಮಾತ್ರ ಅಲ್ಲ, ನನ್ನ ತಮ್ಮಂದಿರು, ನನ್ನ ತಂಗಿ, ನನ್ನ ತಾಯಿ ಅತೀ ಬಡತನದಲ್ಲಿ ನಾವು ಬದುಕಿದ್ದೇವೆ. ಆದರೆ ತಂದೆಯವರು ಹೇಳಿದರು, ದೇವರ ಮೇಲೆ ಭಯಭಕ್ತಿಯನ್ನು ಇಡು. ನಾನು ಸದಾ ದೇವರ ಮೇಲೆ ಭಯಭಕ್ತಿಯನ್ನು ಇಟ್ಟಿದ್ದೇನೆ. ಮತ್ತು 1972ರಲ್ಲಿ ನಾನೊಂದು ಅಂಗಡಿಯನ್ನು ಬ್ಯಾಂಕ್ ಸಾಲ ಮಾಡಿಕೊಂಡು ಮಾಡಿದೆ. ಆ ಅಂಗಡಿಯಲ್ಲಿ ನನಗೆ ಸ್ವಲ್ಪ ವ್ಯಾಪಾರ ಆಯಿತು. ಇವತ್ತಿನವ್ರಿಗೂ ಆ ಅಂಗಡಿ ಇದೆ. ಅದರಿಂದಾಗಿ ನನ್ನ ತಮ್ಮಂದಿರು, ನಾನು, ನನ್ನ ತಾಯಿ ಎಲ್ಲ ಊಟ ಮಾಡಿದ್ದೇವೆ, ಜೀವನವನ್ನು ಮಾಡಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗೇನು ದೇವರು ಕಣ್ಣು ಬಿಟ್ಟರು, ನನ್ನ ತಮ್ಮಂದಿರು, ನಾನು ನಮ್ಮ ಕಾಲ ಮೇಲೆ ಇರುವಂಥ ಶಕ್ತಿಯನ್ನು ಕೊಟ್ಟರು. ತಂಗಿಯನ್ನು ನಾನು ಮದುವೆ ಮಾಡಿಕೊಟ್ಟೆ. ಆದರೆ ಒಂದು 10-15 ವರ್ಷ ನಮ್ಮ ಜೀವನ ನಿಕೃಷ್ಟ ಜೀವನ. ಅದೇ ಸಂದರ್ಭದಲ್ಲಿ 82-83ರಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕಾಯಿತು. ಭಾರೀ ಕಷ್ಟದಲ್ಲಿರುವಂಥ ಸಂದರ್ಭ. 82-83 ಚುನಾವಣೆಗೆ ಕಂಟೆಸ್ಟ್ ಮಾಡಲೇಬೇಕಾಯಿತು. ಕಂಟೆಸ್ಟ್ ಮಾಡಿದೆ. ಆ ಸಂದರ್ಭದಲ್ಲಿ ಕಂಟೆಸ್ಟ್ ಮಾಡಿದಾಗ ನಾನು ಜನರಲ್ಲಿ ಓಟು ಮಾತ್ರ ಕೇಳಿದ್ದಲ್ಲ, ನನಗೆ ನೋಟು ಕೂಡ ಕೊಡಿ ಅಂತ ಕೇಳಿದ್ದೆ. ಆ ಸಂದರ್ಭ ಜನ 2 ರೂಪಾಯಿ, 1 ರೂಪಾಯಿ, 10 ರೂಪಾಯಿಯ ನೋಟಿನ ಮಾಲೆಯನ್ನು ನನಗೆ ಹಾಕ್ತಿದ್ರಲ್ಲ ಅಲ್ಲಿ. ಅದರಲ್ಲಿ 1 ಲಕ್ಷ ಚಿಲ್ಲರೆ ರೂಪಾಯಿ ನಾನು ಆ ಹಣ ಜನ ನನಗೆ ಕೊಟ್ಟಿದ್ದರು. ನನಗೆ ಆ ಸಂದರ್ಭ 2.25 ಲಕ್ಷ ರೂಪಾಯಿ ಖರ್ಚಾಗಿದೆ. ಅರ್ಧಾಂಶ ದುಡ್ಡನ್ನು ಜನರೇ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ರೀತಿ ಜನ ಯಾಕೆ ನನ್ನನ್ನು ಪ್ರೀತಿ ಮಾಡಿದರು ಅಂತ ಹೇಳಿದರೆ, ನಾನು ಪ್ರಾರಂಭದ ಹಂತದಲ್ಲಿ ಇದೇ ಬಿಲ್ಡಿಂಗ್ನ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಕೋಣೆ ಇತ್ತು, ಅದು ನನ್ನ ಆಫೀಸ್. ಆ ಆಫೀಸ್ನ ಅಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಆಫೀಸ್ ಮಾಡಿ ಜನರ ಸೇವೆಯನ್ನು ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೆ. ಅದಕ್ಕೆ ಕಾರಣ ಇದೆ. ನನ್ನ ತಂದೆಯವರು ಪಂಚಾಯತಿಗೆ ಮಾಡುವವರು. ಈ ತಂದೆಯವರು ಪಂಚಾಯತಿಗೆ ಮಾಡ್ತಾರೆ ಅಂತ ಅವ್ರು ತೀರ್ಕೊಂಡ ನಂತರ ನನ್ನ ಹತ್ರ ಪಂಚಾಯತಿಗೆ ಬಂದು, ನನಗೆ ಪಂಚಾಯತಿಗೆ ಅಂತ ಹೇಳಿದರೆ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಬಹಳಷ್ಟು ಜನಕ್ಕೆ ಹೇಳಿದೆ, ನನಗೆ ಅದು ಆಗುವುದಿಲ್ಲ, ನಾನು ಮಾಡಲಿಕ್ಕೆ ಆಗೋದು ಮಾಡಲೇಬೇಕು ಅಂಥೇಳಿ. ಮತ್ತು ಅದನ್ನೊಂದು
ಏನೇನು ತಂದೆಯವರು ಮಾಡ್ತಿದ್ರು ಆ ರೀತಿಯಲ್ಲಿ ನಾನು ಪಂಚಾಯತಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಆ ರೀತಿ ಜನರ ಸಂಪರ್ಕ ಜಾಸ್ತಿ ಆಯಿತು. ಯಾವ ಸಂದರ್ಭದಲ್ಲೂ ಜನರ ನಡುವೆ ಇರುವಂಥ ಒಂದು ಕೆಲಸವನ್ನು ನಾನು ಮಾಡಲಿಕ್ಕೆ ಹೋದೆ. ಯಾವ ಸಂದರ್ಭದಲ್ಲೂ ಜನರ ಪರವಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ. ಅದನ್ನು ಜನ ಮೆಚ್ಚಿದರು. ನನ್ನನ್ನು ಪ್ರಥಮ ಹಂತದಲ್ಲಿ ನಾನು ಸುಮಾರು 14,000 ಅಂತರದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ. ಮತ್ತು ಸತತವಾಗಿ 5 ಬಾರಿ ಈ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಟ್ಟರು. 2 ಸಾರಿ ನಾನು BJPಯಲ್ಲಿ ಗೆದ್ದಿದ್ದೇನೆ, 1 ಸಾರಿ JDSನಲ್ಲಿ ಗೆದ್ದಿದ್ದೇನೆ, 2 ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದೇನೆ. ಆ ಜನ ಯಾವ ರೀತಿಯ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದರೋ ಆ ಪ್ರೀತಿ ವಿಶ್ವಾಸವನ್ನು ನಾನು ಪ್ರಾಮಾಣಿಕವಾಗಿ ಉಳಿಸಿಕೊಂಡು ಆ ಜನರ ಗೌರವವನ್ನು ಕಾಪಾಡಿದ್ದೇನೆ. ನನ್ನ ತಂದೆ ತಾಯಿಯವರ ಗೌರವವನ್ನು ಕಾಪಾಡಿದ್ದೇನೆ, ನನ್ನ ಗೌರವವನ್ನು ಕಾಪಾಡಿದ್ದೇನೆ, ಈ ಕ್ಷೇತ್ರದ ಗೌರವವನ್ನು ಕಾಪಾಡಿದ್ದೇನೆ. ಅಂದರೆ ನಾನು ಯಾವುದೇ ಸಂದರ್ಭ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲಿಲ್ಲ. ನನ್ನೊಟ್ಟಿಗಿದ್ದವರು ಅನೇಕ ಜನ ಜೈಲಿಗೆ ಹೋಗಿದ್ದಾರೆ, ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ, ಅವರ ಮೇಲೆ ಅಪವಾದ ಇದೆ. ನಾನು ಜೈಲಿಗೆ ಹೋಗಲಿಲ್ಲ, ನನ್ನ ಮೇಲೆ ಯಾವುದೇ ಕೇಸ್ ರಿಜಿಸ್ಟರ್ ಆಗಲಿಲ್ಲ, ನನ್ನ ಮೇಲೆ ಅಪವಾದನೂ ಇಲ್ಲ. ಆದರೆ ನನ್ನಲ್ಲಿ ದುಡ್ಡಿಲ್ಲ. ನಾನು ಯಡಿಯೂರಪ್ಪನವರು 1983ರಲ್ಲಿ ಒಟ್ಟಿಗೆ ನಾವು ಅಸೆಂಬ್ಲಿಗೆ ಹೋದವರು. 1985ರಲ್ಲಿ ನಾವಿಬ್ಬರೇ BJPಯಲ್ಲಿ. ಯಾರು? ಯಡಿಯೂರಪ್ಪ ಮತ್ತು ವಸಂತ ಬಂಗೇರ. ಯಡಿಯೂರಪ್ಪರು ಕೂಡ ಭಾರೀ ಬಡವರು, ನಾನು ಬಡವ. ಆದರೆ ನನ್ನ ಹತ್ರ ಒಂದು ಹರಕು ಕಿಸೆ ಇತ್ತು, ಅವರಲ್ಲಿ ಅದು ಕೂಡ ಇರಲಿಲ್ಲ. ಈಗ ಬಂಗೇರ ಪಾತಾಳದಲ್ಲಿ, ನಮ್ಮ ಯಡಿಯೂರಪ್ಪ ಆಕಾಶದಲ್ಲಿ ಅಂತ ಹೇಳುವಂಥ ಅಂತರದಲ್ಲಿ ನಾವಿದ್ದೇವೆ. ಇನ್ನು ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ? ಸರ್, ಇವಾಗ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ದೇಶದಲ್ಲಿ ಸಾಕಷ್ಟು ಕಡೆ ದೌರ್ಜನ್ಯ ಆಗ್ತಾ ಇದೆ. ಅದೊಂದು ಪ್ರಮುಖ ವಿಷಯ. ಈಗ ನಿಮ್ಮ ಕ್ಷೇತ್ರದಲ್ಲಿ ಆಗಿರಲಿ ಅಥವಾ ಇತರ ಕಡೆ ಆಗಿರಲಿ, ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀರಿ ಸರ್? ನಮ್ಮ ಕ್ಷೇತ್ರದಲ್ಲೂ ಕೂಡ ಅನೇಕ ಬಾರಿ ದೌರ್ಜನ್ಯ ನಡೆದಿದೆ. ಹೆಚ್ಚಿನ ದೌರ್ಜನ್ಯದ ಕೇಸನ್ನು ಕೇಸ್ ರಿಜಿಸ್ಟರ್ ಮಾಡಿಸಿ ಅವರನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಎಲ್ಲದನ್ನೂ ಮಾಡಲಿಕ್ಕೆ ಆಗಿದೆ ಅಂತ ಹೇಳುವಂಥದ್ದು ನಾನು ಒಪ್ಪೋದಿಲ್ಲ, ಆಗಲಿಲ್ಲ. ಈ ದೌರ್ಜನ್ಯ ಮಾಡುವವರು ಬಹಳಷ್ಟು ರೀತಿಯಲ್ಲಿ ಅವರು ಸಿಕ್ಕಿ ಬೀಳದಾಗೆ ಆ ರೀತಿಯಲ್ಲಿ ಮಾಡ್ತಾರೆ. ಮತ್ತು ನಾನು ಪ್ರಾಮಾಣಿಕವಾಗಿ ಯಾವ ಸಂದರ್ಭದಲ್ಲಿಯೂ ಹುಡುಗಿಯರ ಮೇಲೆ ದೌರ್ಜನ್ಯ ಆದ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ, ಯಾರು ದೌರ್ಜನ್ಯ ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸುವಂಥ ಕೆಲಸ, ಅವರನ್ನು ದಸ್ತಗಿರಿ ಮಾಡಿಸಿ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ದೊಡ್ಡ ಇದೊಂದು ವಿಧಾನಸಭಾ ಕ್ಷೇತ್ರ, 81 ಗ್ರಾಮಗಳಿದೆ. ನಮ್ಮ ನಾಯಕರು ಮಾನ್ಯ ಶಾಸಕ ವಸಂತ ಬಂಗೇರರು 67ನೇ ಇಸವಿಯಿಂದ ಇಲ್ಲಿಯವರೆಗೆ 50 ವರ್ಷ ಇದೇ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಅವರ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. 81 ಈಗ ಗ್ರಾಮದಲ್ಲಿ ಕೂಡ ಅವರ ಸೇವೆ ಸುಮಾರು 500 ತಲಾ ಒಂದು ಕುಟುಂಬಕ್ಕೆ ಆಗಿದೆ. ಅವರ ಸೇವೆ ಎಲ್ಲ ಪಕ್ಷದವರು ಕೂಡ ಅವರ ಸೇವೆ ಆಗಿದೆ. ಅಲ್ಲದೆ ಅವರು ಬೆಳ್ತಂಗಡಿ ತಾಲೂಕಿನಲ್ಲಿ, ಬೆಳ್ತಂಗಡಿ ತಾಲೂಕು ಅಂದರೆ ವಸಂತ ಬಂಗೇರ ಅಂದರೆ ಬೆಳ್ತಂಗಡಿ ತಾಲೂಕು. ಆ ರೀತಿ ಜನರ ಒಂದು ಸೇವೆಯನ್ನು ಮಾಡಿದಂಥ ಒಬ್ಬ ಏಕೈಕ ನಮ್ಮ ನಾಯಕ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಈ BPL ಕಾರ್ಡು 35,000 ನಮ್ಮ ಕುಟುಂಬಗಳಿಗೆ BPL ಒಂದು ಕಾರ್ಡನ್ನು ದೊರಕಿಸಿಕೊಟ್ಟಂಥ ನಮ್ಮ ಏಕೈಕ ನಾಯಕ ಅಂದರೆ ವಸಂತ ಬಂಗೇರ. ಇದರ ಉದ್ದೇಶ, ನಾವು ಆಸ್ಪತ್ರೆಗೆ ಹೋಗೋರು ನಮಗೆ ವಿಷಯ ಬೆಲೆ ಗೊತ್ತಾಗುತ್ತೆ. ಬಾಕಿ ಕಡೆಯಲ್ಲಿ ನಮಗೆ ವಿಷಯ ಗೊತ್ತಾಗೋದಿಲ್ಲ. ನಮಗೆ ಅದರ ಬಗ್ಗೆ ಅಕ್ಕಿ ಸಿಗ್ತದೆ, ನಾವು ಊಟ ಮಾಡ್ತೇವೆ. ಆಸ್ಪತ್ರೆಯಲ್ಲಿ ಆರೋಗ್ಯ ಸರಿಯಿಲ್ಲದಾಗ ಹೋದಾಗ ಈ BPL ಕಾರ್ಡಿನ ಬಗ್ಗೆ ಜನರಿಗೆ ಅರಿವು ಆಗ್ತದೆ, ಇದರ ಅಗತ್ಯ ಕೂಡ ಗೊತ್ತು. ಆದ ಕಾರಣ 35,000 ನಮ್ಮ ಕುಟುಂಬಕ್ಕೆ ವಸಂತ ಬಂಗೇರರು BPL ಕಾರ್ಡನ್ನು ಕೊಟ್ಟು ಈ ದೇಶದ ಒಬ್ಬ ನಾಗರಿಕನಿಗೆ ಮಾಡುವಲ್ಲಿ ಅವರು ಭಾಳ ಶ್ರಮ ಇದೆ. ಅಲ್ಲದೆ ಈಗ 94C ಭೂಸುಧಾರಣೆ ನಂತರ ನಮ್ಮ ರಾಜ್ಯದಲ್ಲಿ ಈ 94C ಅಂದರೆ 9 ಸೆನ್ಸ್ ಜಾಗ ನಮ್ಮ ರಾಜ್ಯದಲ್ಲಿ 2013 ನಮ್ಮ ಚುನಾವಣೆಯಲ್ಲಿ ಮಾನ್ಯ ಶಾಸಕರು ಜನರಿಗೆ ಭರವಸೆ ಕೊಟ್ಟಿದ್ದರು. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಮ್ಮ ಸರ್ಕಾರದಲ್ಲಿ ಏಕೈಕ ವ್ಯಕ್ತಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿ ಇದ್ದರೆ ಮಾನ್ಯ ಶಾಸಕ ವಸಂತ ಬಂಗೇರರು. ಆದ ಕಾರಣ ಬೆಳ್ತಂಗಡಿ ತಾಲೂಕು ಸುಮಾರು 35,000 ನಮ್ಮ ಕುಟುಂಬಕ್ಕೆ
ಇದರಿಂದ ಆಧಾರ ಸ್ತಂಭವಾಗಿದೆ. ಇದರಿಂದ ಹೆಚ್ಚಿನವರಿಗೆ ಕೂಡ ಈಗ ಈ ಮನೆ ಕಟ್ಟಿ ಸಾಲವನ್ನು ಎಲ್ಲ ತೆಗೆದು ಒಂದು ಒಳ್ಳೆಯ ಒಂದಿನ ಕುಟುಂಬವರಿಗೆ ಇದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಆದ ಕಾರಣ ವಸಂತ ಬಂಗೇರು ಬಹುಶಃ ಗೆಲ್ಲುವುದಕ್ಕೆ ಏನೂ ಕೂಡ ಇದಿಲ್ಲ. ಯಾಕಂದರೆ ನಮ್ಮ ಇಲ್ಲಿ ಬಹುಶಃ ಕಾಂಗ್ರೆಸ್ ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ಸುಮಾರು 8,000 ಬಹುಶಃ ಕುಟುಂಬಗಳು ಸದಾ ಅವರೊಟ್ಟಿಗೆ ನಾವು ಇದ್ದೇವೆ. ನಾವು ಹೋರಾಟ ಮಾಡಿಯೇ ಮಾಡ್ತೇವೆ. ವಿರೋಧ ಪಕ್ಷವನ್ನು ಸೋಲಿಸಲಿಕ್ಕೆ ಪಕ್ಷದ ನಮ್ಮ ಕಾರ್ಯಕರ್ತರು ಸದಾ ಸನ್ನದ್ಧರಾಗದೆ ಕೂಡ ಇದಕ್ಕೆ ಹೇಳ್ತಾ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಸದಾ ಬೆಂಬಲ ಮಾನ್ಯ ವಸಂತ ಬಂಗೇರು ಕೂಡ ಇದ್ದಾರೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.